ಉಡುಪಿಯ ಎಂಜಿಎಂ ಕಾಲೇಜಿನಲ್ಲಿ ನಡೆಯುತ್ತಿರುವ ಕೈ ಉತ್ಪನ್ನಗಳ ಪ್ರದರ್ಶನ, ಮಾರಾಟ ಮತ್ತು ಪ್ರಾತ್ಯಕ್ಷಿಕೆ ಕಾರ್ಯಕ್ರಮಕ್ಕೆ ಇಂದು ಕೊನೆಯ ದಿನ. ಪವಿತ್ರ ವಸ್ತ್ರ ಅಭಿಯಾನ ಹೆಸರಿನಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ಸೆಪ್ಟೆಂಬರ್ 13ರಂದು ಆರಂಭವಾಗಿದ್ದು, ಇಂದು ಅಂತಿಮ ದಿನ. ನೇಕಾರರ, ಕರಕುಶಲ ಕರ್ಮಿಗಳ, ರೈತರ ಹಾಗೂ ಕಲಾವಿದರ ಸಮಸ್ಯೆಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ಎಂಜಿಎಂ ಸ್ಪಂದನ ಹೆಸರಿನಲ್ಲಿ ನಡೆಯುತ್ತಿರುವ ಈ ಪವಿತ್ರ ವಸ್ತ್ರ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ದೊರೆತಿದೆ. ದೇಸಿ ಸಂಸ್ಥೆ ಚರಕ ಹಾಗೂ ಅಖಿಲ ಭಾರತ ಕನ್ನಡ ನೇಕಾರರ ಒಕ್ಕೂಟ ಈ ಮೂರು ಸೇರಿ ಪವಿತ್ರ ವಸ್ತ್ರ ಅಭಿಯಾನ ಅನ್ನೋ ಕಾರ್ಯಕ್ರಮವನ್ನು ಆಯೋಜಿಸಿದೆ. 2 ವರ್ಷದಿಂದ ಕೋವಿಡಿಂದಾಗಿ ಸಂಕಟಕ್ಕೆ ಒಳಗಾಗಿರುವಂಥ ಕೈ ಉತ್ಪಾದಕರಿಗೆ ಮಾರುಕಟ್ಟೆ ಮತ್ತು ಅವ್ರಿಗೆ ಸ್ವಲ್ಪ ಪ್ರಚಾರ ತಂದುಕೊಡ್ಬೇಕು ಅನ್ನೋ ಕಾರಣದಿಂದ ಇದನ್ನು ಶುರು ಮಾಡಿದ್ವಿ. ನಾವು ಉಡುಪಿಯಲ್ಲಿ ಕಳೆದ 4 ದಿನಗಳಿಂದ ನಾವಿದ್ದೀವಿ. ನಾವು ಚರಕ ಸಂಸ್ಥೆಯಿಂದ ಈಗ ಉಡುಪಿಗೆ ಬಂದಿದ್ದೇವೆ. ಎಂಜಿಎಂ ಕಾಲೇಜಿನೊಟ್ಟಿಗೆ ಒಂದು ಇವೆಂಟ್ ಮಾಡ್ತಾಯಿದ್ದೇವೆ. ನಾವು ಪವಿತ್ರ ವಸ್ತ್ರ ಅಭಿಯಾನ ಅಂತ ಈ ಕ್ಯಾಂಪೇನ್ ಹೆಸರು. ಪವಿತ್ರ ವಸ್ತ್ರ ಅಂದರೆ ನಾವು ಮಣ್ಣಿನಿಂದ ಒಂದು ಹೊಸ ಥರದ ಬಟ್ಟೆ ಮಾಡ್ತಾಯಿದ್ದೇವೆ. ಮಣ್ಣಿನಿಂದ ಬಟ್ಟೆ ಕಲರ್ ಬರ್ತಿದೆ. ಅದು ಎಲ್ಲ ಸ್ವಾಮಿಗಳು ಎಲ್ಲ ಸಂತರು ಹಾಕೊಳ್ಳೋ ಥರ ಬಟ್ಟೆ ಕಲರ್ ಬರ್ತಿದೆ. ಅದು ಇದರ ಸಬ್ಜೆಕ್ಟ್ ಆಗಿತ್ತು. ಬಟ್ ಅದರೊಟ್ಟಿಗೆ ನಾವು ಮಾಡೋ ಬೇರೆ ಎಲ್ಲ ವಸ್ತುಗಳನ್ನು ಕೂಡ ಇಲ್ಲಿ ತೊಗೊಂಬಂದಿದ್ದೇವೆ. ಹ್ಯಾಂಡ್ಲೂಮ್, ನ್ಯಾಚುರಲಿ ರೈಡ್ ಫ್ಯಾಬ್ರಿಕ್, ಗಾರ್ಮೆಂಟ್ಸ್. ಅದರೊಟ್ಟಿಗೆ ನಮ್ಮೊಟ್ಟಿಗೆ ಇನ್ನೂ 13 ಬೇರೆ ಬೇರೆ ಸಂಸ್ಥೆಗಳು ಕೂಡ ಕೂಡಿ ಅವರು ಮಾಡುವ ಚಿಕ್ಕ ಪುಟ್ಟ ಪದಾರ್ಥಗಳು, ಗ್ರಾಸ್ ಬಾಸ್ಕೆಟ್ಸ್ ಇರ್ಬೋದು, ಜೂಟಿಂದ ಮಾಡಿರ್ಬೋದು, ಕಂಬಳಿ ನೀರು ಇರ್ಬೋದು, ಇವರೆಲ್ಲರನ್ನು ಸೇರಿಸ್ಕೊಂಡು ನಾವು ಕರ್ನಾಟಕದ ಉದ್ದಕ್ಕೂ ಒಂದು 5-6 ಊರಿಗೆ ಹೋಗಿ 1 ತಿಂಗಳ